ಕಾರ್ಕಳದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಜನವರಿ 25ರಿಂದ ಜನವರಿ 31ರವರೆಗೆ ಹರಿಕಥೆ ಸಪ್ತಾಹ ನಡೆಯಲಿದೆ ಅಂತ ಹರಿಕಥಾ ಸಪ್ತಾಹದ ಸಂಚಾಲಕರಾದ ವೈ ಅನಂತ ಪದ್ಮನಾಭ ಭಟ್ ತಿಳಿಸಿದರು. ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಾರ್ಕಳ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಜನವರಿ 31ರವರೆಗೆ ಜರುಗಲಿರುವ ಹರಿಕಥೆ ಸಪ್ತಾಹದಲ್ಲಿ ಜಿಲ್ಲೆಯ ಪ್ರಸಿದ್ಧ ಹರಿದಾಸರು ಹರಿಕಥೆ ಸಪ್ತಾಹವನ್ನು ನಡೆಸಲಿದ್ದಾರೆ. ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಭಜಕ ವೃಂದ ಮತ್ತು ಹರಿಕಥೆ ಸಪ್ತಾಹ ಸಮಿತಿ ಕಾರ್ಕಳ ಇದರ ಸಹಯೋಗದೊಂದಿಗೆ ಕಳೆದ 5 ವರ್ಷಗಳಿಂದ ಸಪ್ತಾಹವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಹೇಳಿದರು. ಸಪ್ತಾಹ ಸಮಿತಿ ಕಾರ್ಕಳ ಇವರ ಆಶ್ರಯದಲ್ಲಿ ನಾವು ಒಂದು 5 ವರ್ಷಗಳಿಂದ ನಾವು ಹರಿಕಥಾ ಸಪ್ತಾಹವನ್ನು ಕಾರ್ಕಳ ಅನಂತ ಪದ್ಮನಾಭ ದೇವಸ್ಥಾನದ ದೇವಳದ ಮುಂಭಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪುರಾಣ, ವೇದ, ಉಪನಿಷತ್ತು ಇದರ ಒಂದು ವಿಶೇಷವಾದಂತಹ ಚಿಂತನೆಯನ್ನು ಮಾಡುವ ದೃಷ್ಟಿಯಲ್ಲಿ ನಾವು 7 ದಿವಸಗಳ ಕಾಲ ಬೇರೆ ಬೇರೆ ಹರಿದಾಸರನ್ನು ಕರೆಸಿ ನಾವಿಲ್ಲಿ ಹರಿಕಥೆಯನ್ನು ಮಾಡ್ತಾ ಇದ್ದೇವೆ. ಒಳ್ಳೆ ಜನಗಳ ಒಂದು ಆಶಯ ಹಾಗೂ ಒಳ್ಳೆ ರೆಸ್ಪಾನ್ಸನ್ನು ಜನರು ಕೊಡ್ತಾ ಇದ್ದಾರೆ. ಹಾಗೆ ಈ ಸಲ ಕೋವಿಡ್ ಇದ್ದರೂ ಕೂಡ ನಾವು ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ದು. ಆದರೂ ಕೂಡ ಎಲ್ಲರ ಒಂದು ಆಶಯ ಏನು ಅಂತ ಹೇಳಿದರೆ, ಒಂದು ಮಾಡಿ ಸರ್, ಒಂದು 7 ದಿವಸದಲ್ಲಿ ಸ್ವಲ್ಪ ಒಳ್ಳೆಯ ಚಿಂತನೆಗಳು ಬರ್ತವೆ ಅಂತ ಹೇಳಿ. ಹಾಗೆ ನಾವು ಈ ರೀತಿ ಮೊನ್ನೆ ಒಂದು 10 ದಿವಸ 15 ದಿವಸ ಮೊದಲು ತೀರ್ಮಾನ ಮಾಡಿ ನಾವೀಗ ಜನವರಿ 25ರಿಂದ ಜನವರಿ 31ರವರೆಗೆ 7 ದಿನಗಳ ಕಾಲ ಹರಿಕಥಾ ಸಪ್ತಾಹವನ್ನು ಮಾಡೋದಂತ ತೀರ್ಮಾನ ಮಾಡಿದ್ದೇವೆ. ಹಾಗೆ ಬೇರೆ ಬೇರೆ ದಾಸರುಗಳು ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು 7 ದಿವಸ 7 ರೀತಿಯಲ್ಲಿ ಹರಿಕಥೆ ಮಾಡಲಿಕ್ಕಿದ್ದಾರೆ. ಹಾಗೆ ಪ್ರತಿ ವರ್ಷ ನಾವು ಮಕ್ಕಳಿಗೆ ವಿಶೇಷವಾಗಿ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹರಿಕಥಾ ಮಧ್ಯದಲ್ಲಿ ಇಟ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಉಮೇಶ ಹೆಬ್ಬೆರ ಹಾಗೂ ಸುಬ್ರಹ್ಮಣ್ಯ ಭಟ್ ಉಪಸ್ಥಿತರಿದ್ದರು.